ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೇನು ಮಾತರೆಲ್ಲ ಮೋಕಿಡಿ ಎತ್ಕೊಳೋದಿಲ್ಲ ಇನಿತ ಅಡಿಲು ಶುರು ಮಾಡ್ಪುಗ. ಇವತ್ತಿನ ಅಡಿಗೆ ಶುರು ಮಾಡೋಣ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾವು ಫಿಶ್ ಫ್ರೈ ಮಾಡುವ. ಇನಿ ನಮ್ಮೊಂಜಿ ಮೀನ್ದ ಫ್ರೈ ಮಲ್ಪುಗ ಇಂಚ ಮಸಾಲ ಮಲ್ತನ ಮಸ್ತ್ ಶೊಕ ಆಪುಂಡು ಫ್ರೆಂಡ್ಸ್. ಕಡೆಯ ಮುಟ ಸ್ಕಿಪ್ ಮಲ್ಪಂದು ತೊಲೆ ಇದೇ ಮುಲ್ಪ ಮೀನನ್ನು ಕ್ಲೀನ್ ಮಲ್ತದ್ದು ಇದು ಆತಂಡು ನೋಡಿ. ಇಲ್ಲಿ ನಾನು ಮೀನನ್ನು ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಾಗಿದೆ. ನೀವು ಯಾವ ಮೀನು ಬೇಕಾದರೂ ಈ ಮಸಾಲೆಗೆ ತಗೋಬೋದು. ನಾನಿಲ್ಲಿ ಮುರು ಮೀನು ತಗೊಂಡಿದ್ದೇನೆ. ಮುಲ್ಪ ಮುರು ಮೀನು ತೆತ್ತೊಂದೆ ಉದೇನು ನಮ್ಮ ದೆಕ್ಕದೈತೆ ಚೋಲಿಪುರದ ಎತ್ತದು ಕ್ಲೀನ್ ಮಲ್ತದ್ದು ಈ ಒಂದೇ ನಿಕ್ಕಿತ್ತೆ ಮಸಾಲ ರೆಡಿ ಮಲ್ಪುಗ. ಮಸಾಲೆಗೆ ಯಾನು ಮುಲ್ಪದುಲೆ ಇಲ್ಲಿ ನೋಡಿ. ಈಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕೆಂಪು ಮೆಣಸಿನ ಹುಡಿ, ಖಾರ ಎಷ್ಟು ಬೇಕೋ ಅಷ್ಟು ನಾನು 4 ಚಮಚದಷ್ಟು ಕೆಂಪು ಮೆಣಸಿನ ಹುಡಿ ಇಲ್ಲಿ ಹಾಕ್ತೇನೆ. ಯಾ ಮುಲ್ಪ 4 ಚಮಚದಾತು ಕೆಂಪು ಮುಂಚಿದ ಪುಡಿ ಪಾಡ್ವೆ ಅವಿಡ್ಬೇಕ ಮಂಜಲ್ದ ಪುಡಿ. ಆಮೇಲೆ ಇಲ್ಲಿ ಅರಸಿನ ಮತ್ತು ಕೊತ್ತಂಬರಿ ಹುಡಿ, ಕೊತ್ತಂಬರಿದ ಪುಡಿ ಬಕ್ಕ ಎಡ್ಡೆ ಮುಂಚಿದ ಪುಡಿ ಅರ್ಧ ಚಮಚ ಬಕ್ಕ ಉಪ್ಪು ಅರ್ಧ ಚಮಚ ಕಾಳು ಮೆಣಸಿನ ಹುಡಿ ಮತ್ತು ಉಪ್ಪು ನಿಮ್ಮ ಅನುಸಾರ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಮುಲ್ಪ ಅಂತಲೇ ಅರಿತ ಹಿಟ್ಟನ್ಲ ಮುಲ್ಪ ಪಾಡಿಯ ಒಂಜಿ 2 ಚಮಚದಾತು ಬೊಕ್ಕ ಚೂರು ಸೋಯಾ ಸಾಸ್ ಪಾಡ್ಯ ಮತ್ತು ಸ್ವಲ್ಪ ಸೋಯಾ ಸಾಸನ್ನು ಕೂಡ ಹಾಕಿದೆ. ಆಮೇಲೆ ಒಂದು ಲಿಂಬೆ ರಸ, ಒಂಜಿ ಲಿಂಬೆದ ರಸ ಉನೆಲ್ಲ ನಮ್ಮ ಒಟ್ಟು ಪಾಡ್ದ ಶೋಕಿಂಚ ಬೆರವುಗ ಮಸಾಲನು. ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೀವು ಬೇಕಾದರೆ ಇಲ್ಲಿ ಮೊಟ್ಟೆಯನ್ನು ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಮೊಟ್ಟೆ ಸೇರಿಸಲಿಲ್ಲ. ಸ್ವಲ್ಪನೇ ನೀರನ್ನು ಹಾಕಿ ನಾನು ಹದ ಮಾಡ್ಕೊಳ್ತೇನೆ ಮಸಾಲ. ಮುಲ್ಪ ಕೆತ್ತಿಲ ಒಂಜಿ ಪಾಡೋಲಿ ಯಾನು ಕೆತ್ತಿ ಪಾಡ್ದಿಜಿ ತುಲೆ ಇದೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ಯ. ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಸಾಲ ರೆಡಿ ಮಾಡಿ ಆದಮೇಲೆ ಇವನ್ನು ನಾವು ಮೀನಿಗೆ ಚೆನ್ನಾಗಿ ನೋಡಿ ಹೀಗೆ ತಾಗಿಸಬೇಕು. ಇಂಚ ಮೀನಿಗೆ ಶೋಕು ತಾಗವಡು ಬೊಕ ತಾಗದು ಒಂಜಿ ಅರ್ಧ ಗಂಟೆ ಉನೇನು ಮೀನನ್ನು ಬುಡೋಡು ಮ್ಯಾರಿನೇಟ್ ಮಲ್ಪೊಡು ಮಸಾಲ ಒಯ್ತೊಂಡ್ರಿಗೆ ಬುಡೋಡು. ಒಂದು 30 ನಿಮಿಷ ನಾವಿದನ್ನು ಮೀನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕಾಗ್ತದೆ. ಹೀಗೆ ಮಸಾಲ ಮಾಡಿದರೆ ತುಂಬ ರುಚಿ ಆಗ್ತದೆ. ನಾನಿಲ್ಲಿ ಮೊಟ್ಟೆ ಹಾಕಲಿಲ್ಲ, ನೋಡ್ತಾ ಇರ್ಬೋದು. ನೀವು ಬೇಕಾದರೆ ಮೊಟ್ಟೆ ಕೂಡ ಸೇರಿಸ್ಕೋಬಹುದು. ಮುಲ್ಪನ ಕೆತ್ತಿ ಪಾಡ್ದಿಜಿ ಬೋಡನಿಗಳು ತೆತ್ತಿನ ಒಂಜಿ ಪಾಡೋನಲ್ಲಿ ಅವು ಬೊಕ್ಕಲ ಎಡ್ಡೆ ಕೋಟಿಂಗ್ ಕೊರ್ಪುಂಡು. ಮೊಟ್ಟೆ ಹಾಕೋದ್ರಿಂದ ಒಳ್ಳೆ ಕೋಟಿಂಗ್ ಕೂಡ ಬರ್ತದೆ. ಹೀಗೆ ಮಾಡಿದರೂ ಕೋಟಿಂಗ್ ಬರ್ತದೆ. ಇವಾಗ ನೋಡಿ ಇದನ್ನು ನಾವು ಒಂದು 30 ನಿಮಿಷ ಮುಚ್ಚಳ ಮುಚ್ಚಿ ಮ್ಯಾರಿನೇಟ್ ಮಾಡುವ. ಇತ್ತೆ ಮಸಾಲ ತಾಗದಾಂಡು ಒಂದೇನೊಂಜಿ 30 ನಿಮಿಷ ನಾಮ ಒಂಜಿ ಮುಚ್ಚಲ ಮುಚ್ಚಿದು ಅಂಚನೆ ಬಿಡೋಡು. ದಯಪಂಡ ಮೀನು ಪುಳಿ ಮುಂಚಿ ಉಪ್ಪನ್ನು ಪುರ ಒಯ್ತೊಂಬುಂಡು ಮಸ್ತ್ ಶೋಕಾಪುಂಡು ಫ್ರೈ. 30 ನಿಮಿಷ ಆದ ನಂತರ ನೋಡಿ ನಾವೀಗ ಇದನ್ನು ಫ್ರೈ ಮಾಡುವ. 30 ನಿಮಿಷ ಹಾಕಿ ನಮ್ಮ ಒಂದೇನು ಫ್ರೈ ಮಲ್ಪುಗ. ಮುಲ್ಪ ಏನೊಂಜಿ ತವಕ್ಕೆ ಒಂಜಿ 2 ಚಮಚದಾತು ಎಣ್ಣೆ ಪಾಡೊಂದುಲ್ಲೆ. ಇಲ್ಲಿ ನೋಡಿ ಒಂದು ತವದ ಮೇಲೆ ನಾನು ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ತೆಂಗಿನ ಎಣ್ಣೆ ಬಳಸ್ತಾ ಇದ್ದೇನೆ. ನೀವು ಖಂಡಿತ ಒಮ್ಮೆ ತೆಂಗಿನ ಎಣ್ಣೆಯಲ್ಲಿ ಈ ಫ್ರೈಯನ್ನು ಮಾಡಿ ತಿನ್ನಿ, ತುಂಬ ರುಚಿ ಆಗ್ತದೆ. ತಾರದೆಣ್ಣೆಡು ಮಲ್ತಂಡ ಮೀನ್ದ ಫ್ರೈ ಅವೊಂಜಿ ರುಚಿಯೇ ಬೇತೆ. ಖಂಡಿತ ನಿಕ್ಲೋರ ಈ ಇಂಚ ಟ್ರೈ ಮಲ್ಪಲೆ ತಾರದೆಣ್ಣೆ ಪಾಡ್ದು. ಇವಾಗ ನೋಡಿ ನಾನು ಮೀನನ್ನು ಹಾಕಿ ನೋಡಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಡಬೇಕು. ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ಡೆ ನಮ್ಮ ಒಂದೇನು ಮೀನನ್ನು ಕಾಯ್ಪೊಡು ತುಲೆ ಯಾನ್ ಮುಲ್ಕ ಎತ್ತಿ ಪಾಡ್ದು ಜಾನ್ಲ ಮಸಾಲ ಬರ್ಪುಂಡು ಪತ್ತುಂಡು ಕೋಟಿಂಗ್. ಮೊಟ್ಟೆ ಹಾಕದಿದ್ರೂ ಈ ಮಸಾಲ ಕೋಟಿಂಗ್ ಹಿಡಿತದೆ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಒಂದು ಕರಿಬೇವನ್ನು ಇಡ್ತಾ ಇದ್ದೇನೆ. ಅದು ಒಳ್ಳೆ ಒಂದು ಘಮ ಕೊಡ್ತದೆ ಮೀನಿಗೆ. ಮುಲ್ಪ ಒಂಜಿ ಬೇವಿದ ಅಂಚ ದೀವೊಂದುಲ್ಲೆ ಎಣ್ಣೆಡು ಅವು ಮೀನು ಗೆಡ್ಡೆ ಒಂಜಿ ಕಮ್ಮೆನ ಕೊರ್ಪುಂಡು. ಬೊಕ ನಮ್ಮ ಸೋಯಾ ಸಾಸ್ ಪಾಡ್ನೆದ ಹತ್ರ ಮಸ್ತ್ ಒಂಜಿ ನಮ್ಮ ಅಂಗಡಿ ತಿಕ್ಕುನ ಪ್ಯಾಕೆಟ್ ಮಸಾಲದ ಒಂಜಿ ಫ್ಲೇವರ್ ಬರ್ಪುಂಡು. ಇದು ನಾವು ಸೋಯಾ ಸಾಸ್ ಹಾಕೋದ್ರಿಂದ ನಾವು ಪ್ಯಾಕೆಟ್ ಮಸಾಲ ಫಿಶ್ ಫ್ರೈ ಮಸಾಲ ಏನು ಹಾಕ್ತೇವೋ ಅದೇ ರುಚಿ ಬರ್ತದೆ ಇದರಲ್ಲಿ. ಖಂಡಿತ ನೀವೊಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ನೋಡಿ ಮೀನನ್ನು ನಾನು ತಿರುಗಿ ಹಾಕ್ತಾ ಇದ್ದೇನೆ. ಇಂಚ ಮೀನನ್ನು ನಮ್ಮ ಮೆಲ್ಲ ತಿರ್ಗದು ಪಾಡೋಡು 2 ಸೈಡ್ಲ ಶೋಕು ಕಾಯಬೋಡು. 2 ಬದಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇತ್ತೆ ಒಂದು ಕಾಯಿಂಡು ನೋಡಿ ಇದು ಕಾದಾದಮೇಲೆ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಮೀನು ಚೆನ್ನಾಗಿ ನೋಡಿ ಕಾದು ಆಗಿದೆ, ಫ್ರೈ ಆಗಿದೆ. ನಮ್ಮ ಮೀನು ಫ್ರೈ ಹೇಗೆ ಬಂದಿದೆ ನೋಡಿ.
ಮೀನು ತುಲೆ ಶೋಕು ಕಾಯ್ದಂಡ್ಲ ಅದೇ ಶೋಕು ರುಚಿಯಾದ್ಲ ಬೈದಂಡು ಖಂಡಿತ ನಿಗ್ಲೊರೆಂಚ ಟ್ರೈ ಮಲ್ಪ್ಲೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ತಿಜಿನ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ನಮ್ಮ ಮೀನು ಫ್ರೈ ಏತು ಶೋಕಾದು ಬೈದಂಡು ತುಲೆ ನೋಡಿ ಮೀನಿನ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ. ನಿಕ್ಲು ಆಯ್ನಾತ್ ಜನಕ್ಕೆ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪರೆ ಮರಪೊರ್ಚಿ ಅಂಚನೆ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ತು ಅಭಿಪ್ರಾಯನ ಪನ್ಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ.